ನೀನು ಜಲರಾಶಿಯನ್ನು ದಾಟಿ ಹೋಗುವಾಗ ನಾನು ನಿನ್ನೊಂದಿಗಿರುವೆನು. ನದಿಗಳನ್ನು ನೀನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ. ದೇವರ ಈ ಭರವಸೆಯ ವಾಕ್ಯ ಇದೇ ತುಂಗಭದ್ರೆಯ ಒಡಲಲ್ಲಿ ನಮ್ಮ ಕರ್ನಾಟಕದ ನೆಲದಲ್ಲಿ ಬರೆಯಲ್ಪಟ್ಟಿರುವ ಜೀವಂತ ಇತಿಹಾಸ. ಇಲ್ಲಿ ಜಾತಿ ಧರ್ಮದ ಗೋಡೆಗಳು ಮಣ್ಣಾಗುತ್ತವೆ, ಭಾಷೆಗಳ ಗಡಿಗಳು ಕರಗಿ ಹೋಗುತ್ತವೆ. ಪ್ರತಿ ವರ್ಷ ಲಕ್ಷಾಂತರ ಹೆಜ್ಜೆಗಳು ಒಂದೇ ದಿಕ್ಕಿನತ್ತ ಸಾಗುತ್ತವೆ. ಆ ಹೆಜ್ಜೆಗಳಲ್ಲಿ ನಂಬಿಕೆ ಇದೆ, ಕಣ್ಣಂಚಿನ ಹನಿಗಳಲ್ಲಿ ಭರವಸೆ ಇದೆ ಮತ್ತು ಎದೆಯಾಳದಲ್ಲಿ ಅಚಲವಾದ ಭಕ್ತಿ ಇದೆ. ಮುಗಿಲೆತ್ತರಕ್ಕೆ ನಿಂತಿರುವ ಈ ಭವ್ಯವಾದ ಮಂದಿರ ಯುರೋಪಿನಲ್ಲೋ ಅಮೆರಿಕಾದಲ್ಲೋ ಇಲ್ಲ. ಇದು ನಮ್ಮ ಮಣ್ಣಿನ ಕರ್ನಾಟಕದ ಹೃದಯ ಭಾಗ, ದಾವಣಗೆರೆಯ ಹರಿಹರ. ಸಾಕ್ಷಾತ್ ರೋಮನ ವ್ಯಾಟಿಕನ್ ಪೀಠವೇ ತಲೆಬಾಗಿ ಜಾಗತಿಕ ಮಟ್ಟದ ಅತ್ಯುನ್ನತ ಮೈನರ್ ಬಸೀಲಿಕಾ ಕಿರೀಟ ತೊಡಿಸಿದ ಪುಣ್ಯಭೂಮಿ ಇದು. ಸೆಪ್ಟೆಂಬರ್ 8 ಬಂತೆಂದರೆ ಇಡೀ ಹರಿಹರವೇ ಈ ತಾಯಿಯ ಭಕ್ತಿಯ ಸಾಗರದಲ್ಲಿ ಮುಳುಗೇಳುತ್ತದೆ. ಆದರೆ ಕೋಟಿ ಕೋಟಿ ಭಕ್ತರನ್ನು ಕಾಂತದಂತೆ ಸೆಳೆಯುವ ಆ ಒಂದು ಸಣ್ಣ ಮರದ ಮೂರ್ತಿಯ ಹಿಂದಿರುವ ಆ ನಿಗೂಢ ರಹಸ್ಯವಾದರೂ ಏನು? ಸಾವಿನ ದವಡೆಯಿಂದ ಶುರುವಾದ ಆ ರೋಚಕ ಪವಾಡ ಏನು? ಸುಮಾರು 200 ವರ್ಷಗಳ ಹಿಂದೆ ಹರಿಹರ ಎಂಬ ಸಣ್ಣ ಗ್ರಾಮದಲ್ಲಿ ತುಂಗಭದ್ರಾ ನದಿಯ ಅಲೆಗಳ ನಡುವೆ ಒಂದು ಮಹಾ ಪವಾಡ ನಡೆದಿತ್ತು. ಒಬ್ಬ ಸಾಮಾನ್ಯ ಬ್ರಾಹ್ಮಣ ಸಾವಿನ ಸುಳಿಯಲ್ಲಿ ಸಿಲುಕಿದ್ದಾಗ ಆತನನ್ನು ರಕ್ಷಿಸಿದ್ದು ಮರದ ಪೆಟ್ಟಿಗೆಯಲ್ಲಿದ್ದ ಒಂದು ಮೂರ್ತಿ. ಕರ್ನಾಟಕದ ಹೃದಯ ಭಾಗದಲ್ಲಿರುವ ದಾವಣಗೆರೆ ಜಿಲ್ಲೆಯ ಹರಿಹರ. ಇದು ಕೇವಲ ಒಂದು ಊರಲ್ಲ, ಧಾರ್ಮಿಕ ಸಾಮರಸ್ಯದ ಬೀಡು. ಇಲ್ಲಿರುವ ಹರಿಹರ ಆರೋಗ್ಯ ಮಾತೆ ಮೈನರ್ ಬಸಲಿಕಾ ಭಕ್ತರ ಪಾಲಿಗೆ ಕರ್ನಾಟಕದ ವೇಳಾಂಕಣ್ಣಿ. ಆದರೆ ಈ ಪುಣ್ಯಕ್ಷೇತ್ರದ ಇತಿಹಾಸ ಶುರುವಾಗಿದ್ದು ಬ್ರಾಹ್ಮಣನ ಕಥೆಯಿಂದ. ಆತನ ಕುಟುಂಬ ತೀವ್ರ ಬಡತನದಲ್ಲಿತ್ತು. ಆತನ ಹೆಂಡತಿ ಮತ್ತು 2 ಮಕ್ಕಳು ಗುಣಪಡಿಸಲಾಗದ ರೋಗದಿಂದ ಬಳಲುತ್ತಿದ್ದರು. ಒಂದು ದಿನ ಬೆಳಿಗ್ಗೆ ಆ ಬ್ರಾಹ್ಮಣ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಲು ಇಳಿಯುತ್ತಾನೆ. ಆದರೆ ಆಕಸ್ಮಿಕವಾಗಿ ಕಾಲು ಜಾರಿ ನೀರಿನ ಪ್ರಬಲ ಸುಳಿಗೆ ಸಿಲುಕಿಕೊಳ್ಳುತ್ತಾನೆ. ತನ್ನ ಹೆಂಡತಿ ಮಕ್ಕಳ ಗತಿಯೇನು ಎಂದು ರೋದಿಸುತ್ತಾ ಸಹಾಯಕ್ಕಾಗಿ ಕೂಗುತ್ತಾನೆ. ಸಾವಿನ ಅಂಚಿನಲ್ಲಿದ್ದಾಗ ನದಿಯಲ್ಲಿ ತೇಲಿ ಬರುತ್ತಿದ್ದ ಒಂದು ಮರದ ತುಂಡನ್ನು ಆತ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಆ ಮರದ ತುಂಡನ್ನು ಸ್ಪರ್ಶಿಸಿದ ತಕ್ಷಣ ಒಂದು ಅದ್ಭುತ ಶಕ್ತಿ ಅವನನ್ನು ಸುರಿಯಿಂದ ಹೊರಕ್ಕೆ ಎಸೆದು ದಡ ಸೇರಿಸಿತು. ಆತ ಹಿಡಿದುಕೊಂಡಿದ್ದ ಆ ಮರದ ಪೆಟ್ಟಿಗೆಯೊಳಗೆ ಒಂದು ಅಪರೂಪದ ಮೂರ್ತಿ ಇತ್ತು. ಆ ಮೂರ್ತಿ ತನ್ನ ಪ್ರಾಣ ಉಳಿಸಿತೆಂದು ನಂಬಿ ಆತ ಅದನ್ನು ಮನೆಗೆ ತರುತ್ತಾನೆ. ಆದರೆ ಆತನ ಹೆಂಡತಿ ಮತ್ತು ಮಕ್ಕಳು ಆ ಕಥೆಯನ್ನು ನಂಬಲಿಲ್ಲ. ಮಕ್ಕಳು ಆ ಮೂರ್ತಿಯನ್ನು ಆಟಿಕೆ ಎಂದು ಭಾವಿಸಿ ಅದಕ್ಕೆ ದಾರ ಕಟ್ಟಿ ಆಡಲಾರಂಭಿಸಿದರು. ಅಂದೇ ರಾತ್ರಿ ಮಕ್ಕಳಿಗೆ ಮೈ ತುಂಬ ಗುಳ್ಳೆಗಳೆದ್ದು ವಿಪರೀತ ನೋವಿನಿಂದ ನರಳಿದರು. ಬ್ರಾಹ್ಮಣನ ಒಂದು ಕಣ್ಣಿನ ದೃಷ್ಟಿ ಮಂಜಾಯಿತು. ಅದೇ ರಾತ್ರಿ ಆತನ ಕನಸಿನಲ್ಲಿ ಸ್ವರ್ಗದ ರಾಣಿಯ ರೂಪದಲ್ಲಿ ತಾಯಿ ಮೇರಿ ಪ್ರತ್ಯಕ್ಷಳಾಗಿ, ಮೂರ್ತಿಗೆ ಮಾರಿದ ಅಪಮಾನದಿಂದಲೇ ಈ ಕಷ್ಟ ಬಂದಿದೆ. ಹರಿಹರದಲ್ಲಿ ನನ್ನನ್ನು ಆರಾಧಿಸು, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದರು. ಬೆಳಿಗ್ಗೆ ಎದ್ದು ಆತ ಮತ್ತು ಆತನ ಕುಟುಂಬ ಪಶ್ಚಾತ್ತಾಪದಿಂದ ಕ್ಷಮೆ ಬೇಡಿ ಮೂರ್ತಿಯನ್ನು ಭಕ್ತಿಯಿಂದ ಸ್ಪರ್ಶಿಸಿದರು. ಕ್ಷಣಾರ್ಧದಲ್ಲಿ ಮಕ್ಕಳ ಗುಳ್ಳೆಗಳು ಮಾಯವಾದವು ಮತ್ತು ಅವನ ಕಣ್ಣಿನ ದೃಷ್ಟಿ ಮರಳಿತು. ಈ ಪವಾಡದ ನಂತರ ಆತ ಆ ಮೂರ್ತಿಯನ್ನು ಒಂದು ಮರದ ಪೊಟರೆಯಲ್ಲಿಟ್ಟು ಪೂಜಿಸಲಾರಂಭಿಸಿದ. ಆ ದರ್ಶನಕ್ಕೆ ಬರುತ್ತಿದ್ದ ಜನ ಆ ಮೂರ್ತಿಯನ್ನು ಸತ್ಯಮ್ಮ ಎಂದು ಭಕ್ತಿಯಿಂದ ಕರೆದರು. ಸತ್ಯಮ್ಮನ ಕೀರ್ತಿ ಎಲ್ಲೆಡೆ ಹರಡಿತು. ಇದನ್ನು ಕೇಳಿ ಚಿತ್ರದುರ್ಗದ ಒಬ್ಬ ಕ್ರಿಶ್ಚಿಯನ್ ಸೈನಿಕ ಬಂದು ಇದು ತಾಯಿ ಮೇರಿಯ ಮೂರ್ತಿ ಎಂದು ಅರಿತು ರಾತ್ರೋರಾತ್ರಿ ಅದನ್ನು ಕದ್ದು ಚಿತ್ರದುರ್ಗದತ್ತ ಹೊರಟ.
ಆದರೆ 12 ಕಿಲೋಮೀಟರ್ ದೂರದ ಅನಗೋಡು ಬಳಿ ಆತ ನಿದ್ದೆಗೆ ಜಾರಿದಾಗ ಮೂರ್ತಿ ಮಾಯವಾಗಿ ಕೇವಲ ಬಟ್ಟೆ ಮಾತ್ರ ಉಳಿದಿತ್ತು. ಕನಸಿನಲ್ಲಿ ಕಾಣಿಸಿಕೊಂಡ ತಾಯಿ, ಹರಿಹರವೇ ನನ್ನ ನೆಲೆ ಎಂದಳು. ಮೂರ್ತಿ ಮತ್ತೆ ಹರಿಹರದ ಅದೇ ಮರದ ಪೊಟರೆಯಲ್ಲಿ ಪ್ರತ್ಯಕ್ಷವಾಗಿತ್ತು. ಈ ವಿಷಯ ತಿಳಿದ ಬ್ರಿಟಿಷ್ ಕಲೆಕ್ಟರ್ ಹರಿಹರಕ್ಕೆ ಬಂದು ಆ ಮೂರ್ತಿಯನ್ನು ಕ್ರಿಶ್ಚಿಯನ್ನರಿಗೆ ಒಪ್ಪಿಸಲು ಹೇರಿದ. ಆದರೆ ಆ ಬ್ರಾಹ್ಮಣ ತಾಯಿ ತನ್ನ ಪ್ರಾಣ ಮತ್ತು ಕುಟುಂಬವನ್ನು ಉಳಿಸಿದ ಕಥೆಯನ್ನು ಹೇಳಿ ತನ್ನ ಮನೆ ಹಾಗೂ ಜಾಗವನ್ನೇ ಎಲ್ಲರಿಗೂ ಪೂಜೆಗಾಗಿ ಬರೆದುಕೊಟ್ಟ. ಬ್ರಾಹ್ಮಣನ ಮರಣದ ನಂತರ ಆತನ ಇಚ್ಛೆಯಂತೆ ಆತನನ್ನು ಅದೇ ಜಾಗದಲ್ಲಿ ಸಮಾಧಿ ಮಾಡಲಾಯಿತು. ಇಂದಿಗೂ ಹಳೆಯ ಚರ್ಚ್ ಆವರಣದಲ್ಲಿ ಆತನ ಸಮಾಧಿ ಸಾಕ್ಷಿಯಾಗಿ ನಿಂತಿದೆ. ವರ್ಷಗಳು ಉರುಳಿದಂತೆ ಭಕ್ತರ ನಂಬಿಕೆ ಮತ್ತು ಸಂಖ್ಯೆ ಅಪಾರವಾಗಿ ಬೆಳೆಯಿತು. ಹಳೆಯ ಚರ್ಚ್ ಭಕ್ತರ ದಟ್ಟಣೆಯಂತ್ರಣೆಯನ್ನು ನಿಭಾಯಿಸಲು ಚಿಕ್ಕದಾಗತೊಡಗಿತು. ಹೀಗಾಗಿ ಆಗಸ್ಟ್ 31, 1992ರಂದು ಭವ್ಯವಾದ ಸುಂದರ ವಾಸ್ತುಶಿಲ್ಪದ ಹೊಸ ದೇವಾಲಯವನ್ನು ನಿರ್ಮಿಸಲಾಯಿತು. ಈ ಪುಣ್ಯಕ್ಷೇತ್ರದ ಮಹಿಮೆ ಮತ್ತು ಇಲ್ಲಿಗೆ ಹರಿದು ಬರುವ ಲಕ್ಷಾಂತರ ಭಕ್ತರ ನಂಬಿಕೆಯನ್ನು ಪರಿಗಣಿಸಿ ವ್ಯಾಟಿಕನ್ ಪೀಠವು ಈ ದೇವಾಲಯಕ್ಕೆ ಜಾಗತಿಕ ಮಟ್ಟದ ಅತ್ಯುನ್ನತ ಗೌರವವನ್ನು ನೀಡಿತು. ಅಕ್ಟೋಬರ್ 2019ರಲ್ಲಿ ಹರಿಹರದ ಈ ತಾಯಿಯ ಸನ್ನಿಧಿಯನ್ನು ಮೈನರ್ ಬಸಿಲಿಕಾ ಎಂದು ಅಧಿಕೃತವಾಗಿ ಘೋಷಿಸಲಾಯಿತು. ಅಂದು ಸಣ್ಣ ಮರದ ಪೊಟರೆಯಲ್ಲಿ ಶುರುವಾದ ಈ ಭಕ್ತಿ ಇಂದು ಜಾಗತಿಕ ಮನ್ನಣೆ ಪಡೆದ ಮೈನರ್ ಬಸಿಲಿಕಾ ಆಗಿ ಕಂಗೊಳಿಸುತ್ತಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ 8ರಂದು ಲಕ್ಷಾಂತರ ಭಕ್ತರು ಜಾತಿ ಧರ್ಮದ ಭೇದವಿಲ್ಲದೆ ತಾದವಿಲ್ಲದೆ ತಾಯಿಯ ಬಳಿ ಬಂದು ಆಶೀರ್ವಾದ ಪಡೆಯುತ್ತಾರೆ. ಆತ್ಮೀಯ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಹರಿಹರ ಆರೋಗ್ಯ ಮಾತೆಯ ಈ ಬಸ್ಲಿಕಾ ಪುಣ್ಯಕ್ಷೇತ್ರದಿಂದ ವಿಶೇಷವಾದ ಸ್ವಾಗತವನ್ನು ನಾನು ಬಯಸ್ತೇನೆ. ತಾಯಿ ಮೇರಿ ಮಾತೆಯ ಕೃಪಾ ಆಶೀರ್ವಾದ, ಆರೋಗ್ಯ ಮಾತೆಯ ಅನುಗ್ರಹ ನಿಮಗೂ ನಿಮ್ಮ ಕುಟುಂಬಕ್ಕೂ ಲಭಿಸಲಿ. ಆತ್ಮೀಯರೇ, ಈ ಒಂದು ಬಸ್ಲಿಕಾ ಪುಣ್ಯಕ್ಷೇತ್ರ ಇತಿಹಾಸ 1800ರಿಂದ ಇದು ಪ್ರಾರಂಭವಾಗುತ್ತದೆ. ಒಬ್ಬ ಬಡ ಬ್ರಾಹ್ಮಣನಿಗೆ ಈ ತಾಯಿ ತುಂಗಾ ನದಿಯಲ್ಲಿ ದೊರಕಿ ಆ ಒಂದು ಸ್ವರೂಪದ ಮುಖಾಂತರ ಅವನು ತನ್ನ ಕಷ್ಟ ದುಃಖಗಳಿಗೆ ನೋವುಗಳಿಗೆ ಉಪಶಮನವನ್ನು ಸಾಂತ್ವನವನ್ನು ಕಂಡುಕೊಂಡಿದ್ದಾನೆ. ಅವನ ಇಡೀ ಕುಟುಂಬ ಮಾತೆಯ ಅನುಗ್ರಹದಿಂದ ಅವರ ಇಡೀ ಕುಟುಂಬವೂ ಕೂಡ ಉದ್ಧಾರವಾಯಿತು. ಆದ್ಮೇಲೆ ಅಂದಿನಿಂದ ಇಂದಿನವರೆಗೂ ನಾವು ಇಲ್ಲಿ ಗಮನಿಸ್ತೇವೆ, ಹರಿಹರ ಆರೋಗ್ಯ ಮಾತೆಯ ಈ ಪುಣ್ಯಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳು ಮಾತೆಯ ಅನುಗ್ರಹದಿಂದ ತಮಗೆ ಬೇಕಾದ ಎಲ್ಲ ಶಾಂತಿ, ಸಮಾಧಾನ, ನೆಮ್ಮದಿ, ಸಂತೋಷವನ್ನು ಅವರು ಕಂಡುಕೊಂಡಿದ್ದಾರೆ. ಯಾವುದೇ ರೋಗಗಳಿದ್ದರೂ, ದುಃಖಗಳಿದ್ದರೂ, ನಿರಾಶೆಗಳಿದ್ದರೂ ಅವರು ಇಲ್ಲಿ ಬಂದು ತಮ್ಮ ಮಾತೆಯ ಅನುಗ್ರಹದಿಂದ ಅವರು ತುಂಬಿ ಹೋಗುತ್ತಿದ್ದಾರೆ. ಆದ್ಮೇಲೆ ನೀವು ಬನ್ನಿ, ಈ ಪುಣ್ಯಕ್ಷೇತ್ರವನ್ನು ಒಮ್ಮೆ ನೋಡಿ. ಲಕ್ಷಾಂತರ ಮಂದಿ ಇಲ್ಲಿ ಭೇಟಿ ನೀಡುತ್ತಿದ್ದಾರೆ. ಇದರ ವಾರ್ಷಿಕೋತ್ಸವ ಪ್ರತಿ ವರ್ಷ ಸೆಪ್ಟೆಂಬರ್ 8ನೇ ತಾರೀಕು ನಡೆಯುತ್ತದೆ. ಇದರ ಅಂಗವಾಗಿ ಆಗಸ್ಟ್ 30ನೇ ತಾರೀಕು ಇಲ್ಲಿ ಧ್ವಜಾರೋಹಣ ನಡೆಯುತ್ತದೆ. ತದನಂತರ 9 ದಿನಗಳ ನವೇನ ಮತ್ತು ದಿವ್ಯ ಬಲಿಪೂಜೆಗಳು ಪ್ರತಿದಿನ ಇಲ್ಲಿ ನಡೆಯುವುದು. ಸೆಪ್ಟೆಂಬರ್ 8ನೇ ತಾರೀಕು ವಿಶೇಷವಾಗಿ ನಾವು ಗಮನಿಸ್ತೇವೆ, ಅನೇಕ ಧರ್ಮಾಧ್ಯಕ್ಷರಿಂದ ವಿವಿಧ ಭಾಷೆಗಳಲ್ಲಿ ಇಲ್ಲಿ ದಿವ್ಯ ಬಲಿಪೂಜೆಗಳು ನಡೆಯುತ್ತವೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಕೊಂಕಣಿ ಮತ್ತು ಆಂಗ್ಲ ಭಾಷೆಗಳಲ್ಲಿ ಇಲ್ಲಿ ದಿವ್ಯ ಬಲಿಪೂಜೆಗಳು ನಡೆಯುತ್ತವೆ. ಸಂಜೆ 5 ಗಂಟೆಗೆ ಸೇವಂತಿಗೆ ಹೂವಿನಿಂದ ಅಲಂಕರಿಸಲ್ಪಟ್ಟಂತಹ ಮಾತೆಯ ತೇರಿನ ಭವ್ಯ ತೇರಿನ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಅದು ಸಾಗುತ್ತದೆ. ಆದ್ಮೇಲೆ ಅದನ್ನು ನೋಡಲು 2 ಕಣ್ಣುಗಳು ಸಾಲದು. ಏಕೆಂದರೆ ಸಹಸ್ರಾರು ಮಂದಿ, ಲಕ್ಷಾಂತರ ಮಂದಿ ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತೆಯ ಅನುಗ್ರಹವನ್ನು ಪಡೆಯುತ್ತಾರೆ. ನೀವು ಬಂದು ಈ ಮಾತೆಯ ದಿವ್ಯ ಅನುಗ್ರಹವನ್ನು ಪಡೆಯಿರಿ. ನಿಮ್ಮ ಕುಟುಂಬದಲ್ಲಿ ನಿರಾಶೆ ಇದೆಯೇ, ಹತಾಶೆ ಇದೆಯೇ, ಕಷ್ಟಗಳಿದೆಯೇ, ದುಃಖಗಳಿದೆಯೇ, ರೋಗಗಳಿದೆಯೇ, ಹೆದರಬೇಡಿ. ತಾಯಿ ಸ್ವರ್ಗದ ರಾಣಿ ಈ ಒಂದು ಸ್ಥಳದಲ್ಲಿ ನಿಂತು ನಿಮಗೆ ದರ್ಶನವನ್ನು ನೀಡುತ್ತಾ ಹರಸುತ್ತಿದ್ದಾರೆ. ಈ ಸ್ಥಳದಲ್ಲಿ ಒಮ್ಮೆ ಬಂದು ನೋಡಿ, ಆಧ್ಯಾತ್ಮಿಕ ನವ ಚೈತನ್ಯವನ್ನು ನೀವು ಇಲ್ಲಿ ಪಡೆಯುವಿರಿ. ಇಲ್ಲಿ ಭಕ್ತಾದಿಗಳಿಗೆ ತಂಗಲು ವಿಶೇಷವಾದ ಮೂಲಭೂತ ಸೌಕರ್ಯಗಳಿವೆ. ಲಾಡ್ಜ್ ವ್ಯವಸ್ಥೆ ಇದೆ ಮತ್ತು ಇಲ್ಲಿ ಧಾರ್ಮಿಕ ಮಳಿಗೆಯಲ್ಲಿ ಪವಿತ್ರೀಕರಿಸಲ್ಪಟ್ಟಂತಹ ತೈಲಗಳು, ಪವಿತ್ರ ತೀರ್ಥ ಮತ್ತು ಇತರ ಮಾತೆಯ ಸ್ವರೂಪಗಳು, ಜಪಸ್ತ್ರಗಳು ಲಭ್ಯವಿದೆ. ಹಾಗೆಯೇ
ಭಕ್ತಾದಿಗಳಿಗೆ ವಿಶೇಷ ದಿವ್ಯ ಬಲಿಪೂಜೆಯ ಸೌಲಭ್ಯಗಳನ್ನು ಮತ್ತು ವಿವಿಧ ಭಾಷೆಗಳಲ್ಲಿ ಪೂಜೆಯನ್ನು ಮಾಡುವ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಬನ್ನಿರಿ, ಇಲ್ಲಿ ತಂಗಿರಿ, ಮಾತೆಯ ಅನುಗ್ರಹವನ್ನು ಹೇರಳವಾಗಿ ಪಡೆದು ಹೋಗಿರಿ. ಹರಿಹರ ಆರೋಗ್ಯ ಮಾತೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ದಿವ್ಯವಾಣಿ ಚಾಲನೆಯವರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹರಿಹರ ಆರೋಗ್ಯ ಮಾತೆ ಅವರಿಗೂ ಕೂಡ ಹೇರಳವಾಗಿ ಆಶೀರ್ವದಿಸಿ ಅನುಗ್ರಹಿಸಲಿ. ಗಾಡ್ ಬ್ಲೆಸ್ ಯು.